ಕಳೆದ ವರ್ಷ ಭಾರತದ ಸಿಟಿಜನ್ಶಿಪ್ ಅನ್ನ ತ್ಯಾಗ ಮಾಡಿ ಭಾರತವನ್ನ ಬಿಟ್ಟು ಹೋದವ್ರ ಸಂಖ್ಯೆ 6 ಲಕ್ಷ. ಇನ್ನು ಎಷ್ಟೋ ಜನ ಹಣ ಬಂದ್ರೆ ಸಾಕು ಭಾರತವನ್ನ ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಕೋಪ ಬರುತ್ತಲ್ವಾ? ನನ್ಗೂ ಬರ್ತಾ ಇತ್ತು, ಆದ್ರೆ 2 ದಿನಕ್ಕೆ ಮುಂಚೆ ಒಂದು ಲಿಂಕ್ಡ್ಇನ್ ಪೋಸ್ಟ್ ಇಂದ ಎಲ್ಲ ಇವ್ರು ಮಾಡ್ತಾ ಇರೋದು ಸರಿ ಏನು ಅಂತ ಅನಿಸ್ತಾ ಇದೆ. ನೋಡಿ, ಬೆಂಗಳೂರಿನ ನಿವಾಸಿಯಾದಂತಹ ಶಿವಕುಮಾರ್ ಕೆ ಒಬ್ಬ ವ್ಯಕ್ತಿ ತನ್ನ 34 ವರ್ಷದ ಮಗಳನ್ನ ಕಳ್ಕೊಂಡ್ರೆ ಆಂಬ್ಯುಲೆನ್ಸ್ ಹಿಡ್ಕೊಂಡು ಡೆತ್ ಸರ್ಟಿಫಿಕೇಟ್ ಮಾಡೋ ಕಚೇರಿವರೆಗೂ ಪ್ರತಿಯೊಂದು ಕಡೆ ಅವ್ರಿಗೆ ಲಂಚ ಕೇಳಿದ್ರಂತೆ. ಇದನ್ನ ಅವರು ಅವರ ಲಿಂಕ್ಡ್ಇನ್ ಪೋಸ್ಟ್ ಅಲ್ಲಿ ಶೇರ್ ಮಾಡಿದ್ದಾರೆ. ಇದ್ರ ಕೆಳಗಡೆ ನೂರಾರು ಜನ ತಮ್ಮ ಜೊತೆ ಆದಂತಹ ಸೇಮ್ ಇನ್ಸಿಡೆಂಟ್ ಗಳನ್ನ ಲಿಂಕ್ಡ್ಇನ್ ಅಲ್ಲಿ ಶೇರ್ ಮಾಡಿದ್ದಾರೆ. ಸಿಂಪತಿ ಡಿಸರ್ವ್ ಮಾಡೋ ಸಮಯದಲ್ಲಿ ಲಂಚ ಕೊಡ್ಬೇಕು ಅಂತಂದ್ರೆ ಎಂತ ವಿಪರ್ಯಾಸ ನೋಡಿ. ಶಿವಕುಮಾರ್ ಕೆ ಅವರು ಸಾಧಾರಣ ವ್ಯಕ್ತಿ ಅಲ್ಲ, ಇವರು ಒಂದು ಕಂಪನಿಯ CFO. ಇಂತಹ ಎಜುಕೇಟೆಡ್ ವ್ಯಕ್ತಿಗಳ ಜೊತೆನೆ ಈ ತರ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನು ಬಡರ್ ಪರಿಸ್ಥಿತಿ ಯಾವ ತರ ಇರ್ಲಿಕ್ಕೆಲ್ಲ ಲೆಕ್ಕ ಹಾಕಿ. ಜೈ ಹಿಂದ್.